ಎಲ್ರಿಗೂ ನಮಸ್ತೆ. ಓಂ ಸಾಯಿ ಕ್ರಿಯೇಷನ್ಸ್ ಸಾದರಪಡಿಸುತ್ತಿರುವಂತಹ ಭಕ್ತಿ ಸಂಜೀವಿನಿ ವಾಹಿನಿಗೆ ಸ್ವಾಗತ. ವೀಕ್ಷಕರೇ, ಇಂಗ್ಲೀಷಲ್ಲಿ ಜಾನ್ವರಿ, ಫೆಬ್ರವರಿ, ಮಾರ್ಚ್ ಅಂತ ನಾವು ತಿಂಗಳುಗಳನ್ನು ಹೇಳ್ತೀವಿ ಅಲ್ವಾ. ಆದರೆ ತುಳುನಾಡಲ್ಲಿ ನಾವು ಪಗ್ಗು, ಬೇಸ್ಯ, ಕಾರ್ತಿಯೋಳು, ಆಟಿ, ಸೋನ, ನಿರ್ನಾಲ, ಬೊಂತಲು, ಜಾರ್ದೆ, ಪೆರಾರ್ದೆ, ಪೊನ್ನಿ, ಮಾಯಿ, ಸುಗ್ಗಿ ಅಂತ ಈ 12 ತಿಂಗಳನ್ನು ಕರಿತೀವಿ. ಹೀಗಿರಬೇಕಾದ್ರೆ ತುಳುನಾಡಲ್ಲಿ ಪ್ರತಿಯೊಂದು ಆಚರಣೆಗೂ ಒಂದು ವಿಶೇಷವಾದಂಥ ಒಂದು ಅರ್ಥ ಇದೆ, ವಿಶೇಷವಾಗಿ ಪ್ರತಿಯೊಂದು ಸಂಪ್ರದಾಯ ಸಂಸ್ಕೃತಿ ಇದೆ. ಆದರೆ ಆಟಿ ತಿಂಗಳಿನಲ್ಲಿ ಇನ್ನೂ ವಿಶೇಷವಾಗಿ ಕೆಲವೊಂದು ಆಚರಣೆಗಳನ್ನು ಮಾಡ್ತೀವಿ. ಆಟಿ ತಿಂಗಳಲ್ಲಿ ಕಷ್ಟ ಕಾರ್ಪಣ್ಯಗಳು ಬರುವಂಥದ್ದು ಜಾಸ್ತಿ ಅಂತೆ. ಆದ ಕಾರಣ ಆಟಿಕೆ ಲಿಂಜ ಬಂದು ಪ್ರತಿ ಮನೆ ಬಾಗಿಲಿಗೆ ಬಂದಾಗ ಆ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ. ಅಷ್ಟು ಮಾತ್ರ ಅಲ್ಲ, ಆಟಿ ತಿಂಗಳಿನಲ್ಲಿ ಎಲ್ಲರೂ ಒಂದು ಜೊತೆಗೂಡಿ ಆಟೋಟ ಸ್ಪರ್ಧೆ ಆಗಿರಬಹುದು ಅಥವಾ ವಿಶೇಷವಾಗಿ ಮಾಡುವಂತಹ ಖಾದ್ಯಗಳನ್ನಾಗಿರಬಹುದು, ಇದೆಲ್ಲ ಮಾಡುವಂಥ ಒಂದು ಪದ್ಧತಿ ಇದೆ. ಹೀಗಿರಬೇಕಾದ್ರೆ ಕನಕಪುರ ಸೂಟರ್ಪೇಟೆ ಇಲ್ಲಿ ಶ್ರೀ ಆದಿಶಕ್ತಿ ಭುವನೇಶ್ವರಿ ಆದಿನಾಥ ಸಿದ್ಧಪೀಠ ಇಲ್ಲಿ ಭುವನೇಶ್ವರಿ ತಾಯಿಗೆ ತುಂಬಾ ಸೊಗಸಾಗಿ ಆಟಿದ ತಮ್ಮನ ನಡೆಯಿತು. ಹಾಗಾದರೆ ಹೇಗಾಯಿತು ಆ ಆಟಿದ ತಮ್ಮನ ಇದರ ಗೌಜಿ ಗಮ್ಮತ್ತು ನೋಡ್ಕೊಂಡು ಬರೋಣ ಬನ್ನಿ. ಜಮಾನಿಕ್ ಸಂಗೀತ ಝುಳು ಝುಳು ನೀರದರಾಗ ಸುಪ್ರಭಾತಾನಿಕ ದೇಯಮ್ಮ ಆಹ ನಿನ್ನ ಮೊನೆತ್ತು ಓಡೊಂದೆ ಮೂಡ ಇಡುದಿದ್ದೇನೆ ಸರೆ ಈ ಅಮೃತಗಳಿಗೆ ನಾಟ್ಯ ಮದತ್ ನಿನನಿತು ಈ ಸರೆ ಏಳೆ ಲೋಕನೆ ನಡೆಬುಡುಡು ನಿನ್ನ ಪೂಜೆಗೆ ಕೋಟಿ ದೇವತೆಲು ಮಂತ್ರ ಜಪಿದಿರು ಮಿತ್ತಾನು ಕೊಡೆ ಮಹಾಲಕ್ಷ್ಮಿ ನಿನ್ನ ರೂಪ ತೋದು ಈ ಬದುಕೆ ಧನ್ಯ ಜಗದೀಶ್ವರಿ ದೇವಿ ಆದಿ ಮಾಯೆ ಭುವನೇಶ್ವರಿ ಅಮ್ಮ ಮಜಲದ ಮಾಯೆ ಜಗದೀಶ್ವರಿ ದೇವಿ ಆದಿ ಮಾಯೆ ಭುವನೇಶ್ವರಿ ಅಮ್ಮ ಮಜಲದ ಮಾಯೆ. ಸಿದ್ದಿಡೆ ಹತ್ತಿದ ಮರದಡಿ ಸಿರಿನೆಲೆ ಊರಿನ ಶ್ರೀ ಗೌರಿ ಸಿಂಹರಿಯರೊಂದು ಶ್ರೀರಕ್ಷಿಯಾಯಿನ ಶ್ರೀಚಕ್ರ ರೂಪಿಣಿ ಶ್ರೀದೇವಿ ಮಲ್ಲಿಗೆ ಮಾಲೆ ಜಾಜಿ ಸೇವಂತಿ ಸಿಂಗಾರು ಗುಂತುಂಡು ಪಿಂಗಾರು ಆಹ ಪಟ್ಟೆದ ಸೀರೆಗೂ ಮುತ್ತುದ ಮಾಲೆ ರಂಗಿನ ದಿಂಜಾಂಡು ಈ ಪೊಲ್ಲು ಏನಿ ಕಾಲೋಡಾನಿ ಸಿದ್ಧಿ ಮಲ್ತಿ ಯೋಗಿ ಗೊಲಿಯರ ಸೋಲು ಬೇನೇಡಿದ್ದೆ ಭಕ್ತೇರೆನ ಕಷ್ಟ ಕಳೆಯರ ಸಂಕಷ್ಟ ಕಳೆದು ಸುಖನು ಕೊರ್ಪಿಸಿರಿ ಲೋಕ ಜಗದೀಶ್ವರಿ ದೇವಿ ಆದಿ ಮಾಯೆ ಭುವನೇಶ್ವರಿ ಅಮ್ಮ ಮಜಲದ ಮಾಯೆ ಜಗದೀಶ್ವರಿ ದೇವಿ ಆದಿ ಮಾಯೆ ಭುವನೇಶ್ವರಿ ಅಮ್ಮ ಮಜಲದ ಮಾಯೆ. ಪೂಜೆ ರಂಗ ಪೂಜೆ ಕುಂಕುಮಾರ್ಚನೆ ಮಲ್ತದಮ್ಮ ಭಜನೆ ಪಂಡೊಂದು ಭಕ್ತಿಡೆ ಸುಯ್ದು I
ದಿನ ದಾರಿಗೋಸ್ಕರ ಮಾಡ್ಕೊಂಡು ಇಂಚಿನ ಅನ್ಕೊಂಡು ನಾನು ಕೇರೆಯಲ್ಲಿ ಗೊತ್ತಿಚ್ಚಿ ನಮ್ಮ ದಾರಿ ಮಾಡ್ಕೊಂಡ್ಕೊಂಡ ನಮ್ಮ ಇಂಚಿನ ಆಡಳಿತ ಪಿತನಗಳ ಕೂಡ ಆ ಅಪ್ಪೆ ಗೋಣಿಸು ಬ್ರಹ್ಮಾಂಡತ್ತೇನಪ್ಪೆ ಅದಕ್ಕೆ ಮಾತ್ರ ಆ ಕೆಪಾಸಿಟಿ ಅಂಚೆ ಬ್ರಹ್ಮಗಳಾಗತ್ತೆ ವಿಷ್ಣುಗಳಾಗತ್ತೆ ರುದ್ರಗಳಾಗತ್ತೆ ಇದು ನಮ್ಮ ಗುರುನಾಥಿ ಪಂಡ ನನಗೆ ಗೊತ್ತು ನನಗೆ ಇಂಟದಲ್ಲಿ ಗೊತ್ತು ಅಂಚಿತ್ತಿನ ಬ್ರಹ್ಮಾಂಡತ್ತೇನಪ್ಪೆ ಗೋಣೀಶ್ವರಿ ಭಕ್ತಿಯ ಮಕ್ಕಳು ಮಾತ್ರ ಪಂಡ ಮೊತ್ತಂಬೈದೆ ಅವೇನು ಪೂರ ಸಂತೋಷ ನಮ್ಮ ಸ್ವೀಕಾರ ಮಗದು ಬಾವಜಿ ದೋಷ ಪಿತೃದೋಷ ಅವರ ಶತ್ರುದೋಷ ಬರಂದಕ್ಕ ನಮ್ಮನ್ನು ಮಾತ್ರ ರಕ್ಷಣೆ ಮಾಡ್ತದೆ ನಮ್ಮ ಸರ್ವ ರೀತಿಯಲ್ಲ ಕಾಪಾಡುವ ನಿಂತಂಗೆ ನಮ್ಮ ಭಕ್ತಿ ನಮ್ಮ ಅಮ್ಮಗೆ ನಮ್ಮ ಅರ್ಪಣೆ ಬ್ರಹ್ಮಗೆ ಅರ್ಪಣೆ ಭಕ್ತಿ ಇರೋದು ಆದ ಇಡೀ ಬ್ರಹ್ಮಾಂಡ ಜಗತ್ತಿನ ಸೃಷ್ಟಿ ಮಾಡ್ತೀನಲ್ಲ ಬ್ರಹ್ಮಾಂಡ ಸೃಷ್ಟಿ ಮಾಡ್ತೀನಲ್ಲ
ಅಂಜಿತ್ತಿನ ಅಪ್ಪ ಆದಿಶಕ್ತಿ ಭುವನೇಶ್ವರಿ ನಮ್ಮ ಭಕ್ತಿ ಮುಡ್ಕೊಂಡು ನಮ್ಮ ಭಕ್ತಿ ಮಾತು ತಂದು ಅಂಜಿತ್ತಿನ ಅಪ್ಪಗೆ ನಮ್ಮ ಭಕ್ತಿ ಮನಪೂರ್ಣ ನಮ್ಮ ಪ್ರಾರ್ಥನೆ. ಸ್ವಾಮಿ ಮಹಾಗಣಪತಿಯವರೆಂದು ಮುರಿಯುದು ಕದಿರಿ ಮಂಜುನಾಥ ಸ್ವಾಮಿನ ಕಾಲಭೈರಪ್ಪ ಜ್ವಾಲಮಾಮಯ್ಯನ ಪಾದಭಕ್ತೊಂದು ಮರಳಿ ಸೂರ್ಯನಾರಾಯಣ ದೇವರು ನಾಗಬೆಮ್ಮೇರು ಬೆಮ್ಮೇರು ಬೈದೇರು ಕರ್ಮಿಸ್ಥಾನ ಕರ್ಮಿ ಬೆಮ್ಮೇರು ವೈದ್ಯನಾಥೆ ಜುಮಾದಿಮ ತಡದ ಬಬ್ಬೊಂದು ಮುರಿದ ಅಂತೇಳಿ ಮಂಗಳಾದೇವಿ ಮಾರಿಯಮ್ಮನ ಕುಲದಪ್ಪೆಲ್ಲ ತಡದಗ್ಗಾದ ನಿಮ್ಮ ಕುಲದೇವರಿಗೆ ತಡದಗ್ಗಾದು ಅಮ್ಮ ತಾಯಿ ಭುವನೇಶ್ವರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಶಕ್ತಿ ಆದಿಶಕ್ತಿಯಪ್ಪ ಭುವನೇಶ್ವರಿ ಪಂಚಭೂತಳಯೇ ವರ್ಮ ಗ್ರಹಕುಲಯೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಪ್ಪಲೆ ಪರಬ್ರಹ್ಮ ಶಕ್ತಿ ಆದಿ ನಾವೇನು ಗುರುನ ಪ್ರತಿಷ್ಠೆ ಮಧ್ಯೆ ಮುಲ್ಪ ಅಂಚೆತ್ತಿನ ಬ್ರಹ್ಮಾಂಡ ಶಕ್ತಿ ಪರಬ್ರಹ್ಮ ಶಕ್ತಿ ಆದ ಮತ್ತು ನಮ್ಮನ್ನು ರಕ್ಷಣೆ ಮುಲ್ಪ ಭಕ್ತಿರ ಬೈಕ್ನಾಗಲಿ ಮಾತ್ರ ರಕ್ಷಣೆ ಮಾಡ್ಕೊಂಡು ಬಂದೆ. ನಮ್ಮ ಹಿಂದೂ ಧರ್ಮ ರಕ್ಷಣೆ ಮತ್ತು ಬರಲ್ಲ, ಬುದ್ಧಿ ಆದಿನ ಬುದ್ಧಿ ಬರಲ್ಲ, ಜ್ಞಾನ ಆದಿನ ಜ್ಞಾನ ಕೊಡೋದು ನಮ್ಮನ್ನು ಕಾಪಾಡಲ್ಲ ಬಂದು ನನ್ನ ಪ್ರಾರ್ಥನೆ. ಸ್ವಾಮಿ ಅಮ್ಮ ತಾಯಿ ಭುವನೇಶ್ವರಿ ಎನ್ನತ್ತೆಯನ್ನು ಗುರುವಾಕ್ಯದು ಗುರು ಗೋರಕ್ಷನಾಥನ ವಾಕ್ಯ ನಿತ್ಯಾನುಭಾವನ ವಾಕ್ಯ ಮಹತಾರ ಬಾಬನ ವಾಕ್ಯ ಅನುಪಾದ ಬರಲಪ್ಪ ತಾಯಿ ಭುವನೇಶ್ವರಿ ಅನುಪಾದ ಜೈ ಗುರು ಗೋರಕ್ಷ ಶಿವೋ.
ವೀಕ್ಷಕರೇ ನೋಡಿದ್ರಲ್ಲ ಭುವನೇಶ್ವರಿ ತಾಯಿಗೆ ಆಟಿದ ತಮ್ಮನ ಎಷ್ಟು ಅದ್ಧೂರಿಯಾಗಿ ನಡೆಯಿತು ಅಂತ. ಇದೇ ರೀತಿ ಒಂದಷ್ಟು ಭಕ್ತಿ ಪ್ರಧಾನ ಕಾರ್ಯಕ್ರಮಗಳನ್ನು ನೀವು ಭಕ್ತಿ ಸಂಜೀವಿನಿ ವಾಹಿನಿಯಲ್ಲಿ ವೀಕ್ಷಿಸಬಹುದು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ನೆರೆಹೊರೆಯಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾವುದಾದ್ರೂ ಧಾರ್ಮಿಕ ಕಾರ್ಯಕ್ರಮಗಳು, ದೇವಸ್ಥಾನದಲ್ಲಿ ಆಗಿರುವಂತಹ ಪೂಜೆಗಳಾಗಿರಬಹುದು ಅಥವಾ ಭಕ್ತಿ ಪ್ರಧಾನ ಕಾರ್ಯಕ್ರಮಗಳಾಗಿರಬಹುದು, ಇಂತಹ ಕಾರ್ಯಕ್ರಮಗಳ ಫೋಟೋಸ್ನ ನೀವು ನಮಗೆ ಕಳುಹಿಸಿದಲ್ಲಿ ಆ ಫೋಟೋಸ್ನ ನಾವು ವೆಬ್ಸೈಟ್ ಮೂಲಕ ಒಂದಷ್ಟು ಜನರಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ. ಸೊ ಇನ್ನು ಮುಂದಕ್ಕೆ ಆಗುವಂಥ ಕಾರ್ಯಕ್ರಮ ಆಗಿರಬಹುದು ಅಥವಾ ಇದುವರೆಗೆ ಆಗಿರುವಂಥ ಕಾರ್ಯಕ್ರಮ ಆಗಿರಬಹುದು, ಆ ಫೋಟೋಗಳನ್ನು ನೀವು ನಮಗೆ ಕಳುಹಿಸಿದಲ್ಲಿ ಭಕ್ತಿ ಸಂಜೀವಿನಿಯ ವೆಬ್ಸೈಟ್ ಮೂಲಕ, ಆ ವೆಬ್ಸೈಟ್ ಲಾಂಚ್ ಆಗಿ ಒಂದಷ್ಟು ಸಮಯ ಆಗಿದೆ, ಆ ವೆಬ್ಸೈಟ್ ಮೂಲಕ ಒಂದಷ್ಟು ಜನರಿಗೆ ತಲುಪಿಸುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಆಗಿರುತ್ತೆ. ನಮಸ್ಕಾರ.